ಮಂಗಳೂರಿನ ನಂತೂರಿನ ಬಳಿ ಇರುವ ಪಾದ್ವಾ ಹೈಸ್ಕೂಲ್ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ಪಾದ್ವಾ ಹೈಸ್ಕೂಲ್ನಲ್ಲಿ ಸೇವೆ ಸಲ್ಲಿಸಿದ ಗುರುಗಳಿಗೆ ವಂದನಾರ್ಪಣಾ ಕಾರ್ಯಕ್ರಮವು ನವೆಂಬರ್ 23ರಂದು ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಶಾಲಾ ಸಂಚಾಲಕರಾದ ವಂದನೀಯ ವಿನ್ಸೆಂಟ್ ಮೊಂತೇರೊ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 75 ವರ್ಷದ ನಿರಂತರ ಸೇವೆಯಲ್ಲಿ ಅನೇಕ ಮಂದಿ ಸಾಧನೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಂದನಾರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ಮಂಗಳೂರಿನ ಬಿಷಪ್ ರೆವರೆಂಡ್ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಝೋನ್ ಮೈಕಲ್ ಕುನ್ನಾ, ಹಳೆ ವಿದ್ಯಾರ್ಥಿಯ ಎಂಕೆ ಪ್ರಾಣೇಶ್, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ನಂತೂರು ಬಳಿ ಇರುವ ಪಾದ್ವಾ ಹೈಸ್ಕೂಲಿಗೆ 75ರ ಅಮೃತೋತ್ಸವ ಸಂಭ್ರಮ. 75 ವರ್ಷಗಳ ಹಿಂದೆ ಊರಿನ ದುರ್ಬಲ ವರ್ಗದ ಬಡ ಮಕ್ಕಳಿಗೋಸ್ಕರ, ವಲಸೆ ಬರುವ ಮಕ್ಕಳಿಗೋಸ್ಕರ ಆರಂಭಿಸಿದ ಈ ಶಾಲೆ 75 ವರ್ಷಗಳ ಸೇವೆಯನ್ನು ಮುಗಿಸಿ ಸಂಭ್ರಮಿಸಿದೆ. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪ್ರತ್ಯೇಕವಾಗಿ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ನಮಗೆ ಸಹಕರಿಸಬೇಕೆಂದು ನಾವು ಕೇಳಿಕೊಳ್ತೇವೆ. 75 ವರ್ಷಗಳ ನಿರಂತರ ಸೇವೆಯಲ್ಲಿ ಅನೇಕ ಕಾರ್ಯಗಳು ಆಗಿವೆ. ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂಥ ಒಂದು ಸಂಭ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಕೋರ್ತೇನೆ.